ವಿಧಾನಸಭಾ ಕ್ಷೇತ್ರ ಇದರ ಮಾನ್ಯ ಶಾಸಕರಾಗಿರುವಂತಹ ಜನಾಬ್ ಯು ಟಿ ಖಾದರ್ ಇವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗಣ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ದರ್ಗಾ ಸಮಿತಿ ಇದರ ಗಣ ಅಧ್ಯಕ್ಷರಾಗಿರುವಂತಹ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಅವರನ್ನು ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾಗಿರುವ ಜನಾಬ್ ಮುಸ್ತಫಾ ಅಬ್ದುಲ್ಲಾ ಇವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾಗಿರುವಂತಹ ಇಸ್ಮಾಯಿಲ್ ಸರ್ ಇವರನ್ನು ನಾನು ಈ ಸಂದರ್ಭದಲ್ಲಿ ಮೋನು ಇಸ್ಮಾಯಿಲ್ ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಬಾವ ಹಾಜಿ ಇವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವಂತಹ ಫಾರೂಕ್ ಉಲ್ಲಾಲ್ ಇವರನ್ನು ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವರು ಜನಾಬ್ ಹಸನಬ್ಬ ಇವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಅಲಿಮೋನು ಇವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಬಾಂಧವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲೇ ಇರುವಂತಹ ನನ್ನ ಸಹೋದ್ಯೋಗಿ ಮಿತ್ರರು ಪದವಿ ಟಿಪ್ಪು ಸುಲ್ತಾನ್ PU ಕಾಲೇಜರ ಪ್ರಾಚಾರ್ಯರಾಗಿರುವಂತಹ ಪವಿತ್ರ ಮೇಡಮ್ ಇವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪನ್ಯಾಸಕ ವರ್ಗದವರೆಲ್ಲರನ್ನು, ಮಾಧ್ಯಮ ಮಿತ್ರದವರು ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೈಯದ್ ಮದನಿ ದರ್ಗಾ ಸಂಸ್ಥೆಯ ಅಧೀನದಲ್ಲಿರುವಂಥ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಡೆಸುವಂಥ ವಿದ್ಯಾಸಂಸ್ಥೆಗಳ ಪೈಕಿ ಹಜರತ್ ಶಾಲೆಯು, ಆಂಗ್ಲ ಮಾಧ್ಯಮ ಶಾಲೆಯು ಈ ಒಂದು ಹಜರತ್ ಮೈದಾನದಲ್ಲಿ ಸ್ಥಾಪಿತಗೊಂಡು ಹಲವಾರು ವರ್ಷ ಆಯಿತು. ಇದೀಗ ಒಂದು ಹೊಸತಾದ ಒಂದು ನೂತನ ಕಟ್ಟಡ ಹಜರತ್ ಟಿಪ್ಪು PU ಕಾಲೇಜಿಗಾಗಿ ನಾವಿಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಈ ಭಾಗದ ಕರ್ನಾಟಕ ಸರ್ಕಾರದ ಒಂದು ಸಚಿವ ಸ್ಥಾನಗಳಲ್ಲಿ ನಂಬರ್ 1 ಸ್ಥಾನವನ್ನು ಗಳಿಸಿಕೊಂಡು ಈಗ ಹಾಲಿ ಶಾಸಕರಾಗಿದ್ದ ಯು ಟಿ ಖಾದರ್ ಸಾಹೇಬರೇ, ನಮ್ಮ ಜಮಾತಿನ ಉಪಾಧ್ಯಕ್ಷರಾದ UK ಮೋನು ಇಸ್ಮಾಯಿಲ್ ಅವರೇ, ಇನ್ನೋರ್ವ ಉಪಾಧ್ಯಕ್ಷರಾದ ಬಾಬಾ ಮೊಹಮ್ಮದ್ ಅವರೇ, ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಮುಸ್ತಫಾ ಅಬ್ದುಲ್ಲಾ ಅವರೇ, ಟ್ರಸ್ಟಿಗಳಾದಂಥ ಹಸನಬ್ಬ ಕಡಪ ಅವರೇ, ವೈಸ್ ಪ್ರೆಸಿಡೆಂಟ್ ಆದಂಥ ಹಾಜಿ ಇಬ್ರಾಹಿಂ UK ಅವರೇ, ನಮ್ಮ ಟ್ರಸ್ಟಿನ ಸದಸ್ಯರಾದಂಥ ಜಮಾತಿನ ಮೆಂಬರಾದಂಥ ಫಾರೂಕ್ ಉಲ್ಲಾಲ್ ಅವರೇ, ಜಮಾತಿನ ಸದಸ್ಯರಾದಂಥ ಅಲಿಮೋನ್ ಅವರೇ, ಉಲ್ಲಾಲ್ ಬೈಲ್ ಭಾಗದ ಪ್ರದೇಶದ ಜಮಾತಿನ ಸದಸ್ಯರು ಇಬ್ರಾಹಿಂ ಹಾಜಿ ಅವರೇ, ಹನೀಫ್ ಅವರ ಟ್ರಸ್ಟಿನ ಸದಸ್ಯರಾದ, ಅದೇ ರೀತಿ ಮಮ್ಮುಂಜಿ ಹಾಜಿ ಅವರು ಕಟ್ಟಡದ ಮೇಲುಸ್ತುವಾರಿ ನೋಡಿಕೊಂಡವರು, ಹಾಗೆ ನಮ್ಮ ಕಾಲೇಜಿನ ಮತ್ತು ಈ ಸಂಸ್ಥೆಯ ಎಲ್ಲ ಪ್ರಿನ್ಸಿಪಾಲರು, ಮುಖ್ಯಸ್ಥರುಗಳು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನನ್ನ ಪಾಲಿಗೆ ಒಂದು ವಿಶೇಷವಾದ ಖುಷಿಯ ವಾತಾವರಣ, ಮನಸ್ಸಿಗೆ ಖುಷಿ ನೀಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೇನೆ. ಆದರೂ ಈ ಒಂದು ಬೃಹತ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಯು ಟಿ ಖಾದರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಈ ರಾಜ್ಯದ ರಾಜ್ಯಪಾಲರನ್ನು ಕರೆದು ಶಂಕುಸ್ಥಾಪನೆಯನ್ನು ಮಾಡಿ, ನಾವು ಏನನ್ನ ಒಂದು ಮನಸ್ಸಲ್ಲಿಟ್ಟ ಒಂದು ಕನಸನ್ನು ಹೊತ್ಕೊಂಡು ನಾವು ಈ ಮಾಡಿದ ಪ್ರಾರಂಭದ ಕೆಲಸ ಯಾಕೋ ಏನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಿವಿಧ ಕಾರಣಗಳಿಂದ, ಮುಖ್ಯವಾಗಿ ಕೊರೋನಾದಿಂದ ನಮ್ಮ ಈ ಕಟ್ಟಡದ ಕಾಮಗಾರಿಯನ್ನು ಮಾಡುವಂಥದ್ದು ಅಲ್ಲಿಗೆ ಸ್ಥಗಿತಗೊಂಡು ಒಬ್ಬ ಕಾಂಟ್ರಾಕ್ಟರನ್ನು ನೇಮಿಸಿದರೂ ಕೂಡ ಅದು ಪೂರ್ಣವಾಗದೆ ಅಲ್ಲಿಗೆ ಪಾಲು ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಯಾಕೆ ಆಯಿತು ಅಂತ ಹೇಳಿದರೆ, ಅದು ನನ್ನ ಮಟ್ಟಿಗೆ ನನ್ನ ಕಾಡುವ ಪ್ರಶ್ನೆ, ಒಂದು ಕೆಲಸ ಆಗಬೇಕಾದ್ರೆ ಒಂದು ನಿಯತ್ತು ಸರಿ ಇರಬೇಕು, ಅದರ ಒಂದು ವಕತ್ತು, ಒಂದು ಸಮಯ ಸರಿ ಇರಬೇಕು,
ಅದಕ್ಕೆ ಒಂದು ಸಹಾಯ ನೀಡುವಂಥ ಸಾಥ್ ಕೂಡ ಬೇಕು. ನಿಯತ್ತು ಮತ್ತು ಸಾಥ್, ಅದರ ವಕ್ತ್, ಈ ಮೂರು ವಿಷಯಗಳು ಒಂದಾದಾಗ ಮಾತ್ರ ಈ ಕೆಲಸಗಳು ಅಭಿವೃದ್ಧಿ ಆಗಲಿಕ್ಕೆ ಮುಂದುವರಿಕೆ ಸಾಧ್ಯ ಆಗ್ತದೆ. ಈ ಮೂರರಲ್ಲಿ ಯಾವುದೋ ಒಂದು ಕೊರತೆಯಾಗಿ ನಾವು ಬಹಳ ಬೇಸರ ಪಡುವಂಥ ಸ್ಥಿತಿಯಲ್ಲಿದ್ದೆವು. ಆದರೂ ಕೂಡ ಪರಮದಯಾನಂದ ಅಲ್ಲಾಹನ ಒಂದು ಅನುಗ್ರಹದಿಂದ ನಾವೆಲ್ಲ ಸೇರಿಕೊಂಡು ಮುಖ್ಯವಾಗಿ ನಮ್ಮ ಉಪಾಧ್ಯಕ್ಷರಾದ ಮೋನು ಇಸ್ಮಾಯಿಲ್ರವರು ಒತ್ತಡ ಹೇರಿ ನಮ್ಮ ಇದರ ಅವಧಿಯಲ್ಲಿ ಆ ಶಾಲೆ ತಲೆ ಎತ್ತಿ ನಿಲ್ಲಬೇಕು ಎಂಬ ಒಂದು ಹಠ ಹಿಡಿದ ಕಾರಣ ಮುಸ್ತಫಾ ಅಬ್ದುಲ್ಲಾ ಅವರ ಒಂದು ಪ್ರೇರಣೆಯಿಂದಾಗಿ ಕೆಲಸ ಪ್ರಾರಂಭಕ್ಕೆ ಮಾಡಲಿಕ್ಕೆ ಇನ್ನೋರ್ವ ಕಾಂಟ್ರಾಕ್ಟರಿಗೆ ನಾವು ಕೆಲಸ ನೀಡಿದೆವು. ಅಲ್ಲಿ ಕೂಡ ತೊಡಕುಂಟಾಗಿ ಆ ಕೆಲಸ ಅಲ್ಲಿಗೆ ಸ್ಥಗಿತ ಆಯಿತು. ಕಡೆಗೆ ಏನಾದರೂ ಮಾಡಬೇಕು, ಇದರಲ್ಲಿ ನಮಗೆ ಹೆಸರು ಕೆಟ್ಟದ್ದು ಬಂದರೂ ಪರವಾಗಿಲ್ಲ, ಏನಾದರೂ ಮಾಡಿ ಈ ಒಂದು ಕಟ್ಟಡವನ್ನು ಮಾಡಬೇಕು ಅಂತೇಳಿ ಸ್ವಯಂ ನಾನು ನಿಂತುಕೊಂಡು ಮಾಡಬಾರದಂಥ ಕೆಲಸ, ಯಾಕೆಂತೇಳಿಗೆ ಸ್ವಂತ ಅಧ್ಯಕ್ಷರು ಮತ್ತು ಕುಟುಂಬಸ್ಥರು ಯಾರು ಕೂಡ ಕಾಂಟ್ರಾಕ್ಟ್ ಮಾಡಬಾರ್ದು. ಆದರೆ ನನ್ನ ಮಗನನ್ನು ಎದುರು ಹಾಕಿಕೊಂಡು ನಾನು ಈ ಕೆಲಸವನ್ನು ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಈ ಒಂದು ಉಳ್ಳಾಳದ ಪರಿಸರಕ್ಕೆ ಒಂದು ಕಾಲೇಜ್ ಕಟ್ಟಡವನ್ನು ಹಸ್ತಾಂತರಿಸಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಇದಕ್ಕೆ ಸಹಕರಿಸಿದ ಎಲ್ಲರನ್ನೂ ನಾವು ಸ್ಮರಿಸಬೇಕಾಗ್ತದೆ. ನಮ್ಮ ಕೊರೋನಾ ಕಾಲದಲ್ಲಿ ನಾವು ಸಂಬಳಕ್ಕೆ ಕೊರತೆ ಆದಾಗ ನಾವು ಬೇರೆ ಬೇರೆ ಜನರಿಂದ ಕೆಲವು ಹಣವನ್ನು ಸಾಲದ ರೂಪದಲ್ಲಿ ಪಡ್ಕೊಂಡಿದ್ದೆವು. ಅದರಲ್ಲಿ ಒಬ್ಬರು ಪ್ರಮುಖರು ನಮ್ಮ ಕೋಟೆಪುರದ ಇಬ್ರಾಹಿಂ ಹಾಜಿ ಅವರ, ನಮ್ಮ ಮುಂದಿನ ಅಧ್ಯಕ್ಷರ ತಮ್ಮ ಸೈಯದ್ ಹಾಜಿ ಅವರ ಮಗ ಹಮೀದ್ ಅಂತ ಹೇಳಿ. ಕೇಳಿದ ತಕ್ಷಣ ನಮಗೆ ಅವರು ಸಾಲವನ್ನು ನೀಡಿದ್ದಾರೆ. ಆ ಸಾಲವನ್ನು ನಮಗೆ ಮರುಪಾವತಿಸಲಿಕ್ಕೆ ಆಗಲಿಲ್ಲ. ಕಡೆಗೆ ನಾವು ಅವರಿಗೆ ಹೇಳಿಕೆ ಮಾಡಿಕೊಂಡು ನಿಮ್ಮ ತಂದೆಯವರ ಹೆಸರಲ್ಲಿ ಒಂದು ಕೊಠಡಿಯನ್ನು ನೀವು ಕೊಡಬೇಕು ಅಂತ ಹೇಳಿ ಆ ರೀತಿ ಮಾತಾಡಿಕೊಂಡು ಇವತ್ತು ಆ ಸಾಲವನ್ನು ನಾವು ತೀರಿಸಿದ್ದೇವೆ. ಆ ಹೆಸರಲ್ಲಿ, ಅವರ ತಂದೆ ಹೆಸರಲ್ಲಿ ಒಂದು ಕ್ಲಾಸ್ ರೂಮನ್ನು ಕೂಡ ನಾವು ಇವತ್ತು ಇಲ್ಲಿ ಇದಕ್ಕೆ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದೇವೆ. ಅದೇ ರೀತಿ ಉಳ್ಳಾಲದ ಪ್ರಖ್ಯಾತ ವ್ಯಾಪಾರಿ ಬ್ಲೂ ಲೈನ್ ಸಂಸ್ಥೆಯವರು ಅನ್ವರ್ ಹುಸೇನ್ರವರ ಕುಟುಂಬಸ್ಥರದ್ದು ಮಕ್ಕಳದು, ಅದರವರು ಕೂಡ ಒಂದು ಕ್ಲಾಸ್ ರೂಮನ್ನು ಕೊಟ್ಟಿದ್ದಾರೆ. ಇನ್ನೂ ಅನೇಕರು ಕೊಡುವವರಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟ ಸಂದರ್ಭದಲ್ಲಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಉಳಿಸಿ ಬೆಳೆಸಲಿಕ್ಕೆ, ಇನ್ನೂ ಬಾನತ್ತರಕ್ಕೆ ಮುಂದುಕೊಂಡು ಹೋಗಲಿಕ್ಕೆ ನೀವು ಇಲ್ಲಿ ಸೇರಿದ ವೇದಿಕೆಯಲ್ಲಿರುವಂಥ ಎಲ್ಲರೂ ಮಾತ್ರವಲ್ಲ, ಪ್ರಮುಖವಾಗಿ ನಮ್ಮ UT ಖಾದರ್ ಸಾಹೇಬರು ಇದಕ್ಕೆ ಒಂದು ಪ್ರಯತ್ನ ಮಾಡಿಕೊಂಡು ತಾವು ಕಳೆದ ಕೆಲವು ವರ್ಷಗಳಿಂದ ಪ್ರಯತ್ನ ಪಟ್ಟರೂ ಕೂಡ ಬೇರೆ ಬೇರೆ ಕಾರಣದಿಂದ ಅದು ಆಗಲಿಲ್ಲ ಕೆಲವು ಕ್ಲಾಸ್ ರೂಮ್ಗೆ ಒದಗಿಸ್ಕೊಡ್ಲಿಕ್ಕೆ. ಅದು ಮುಂದಿನ ದಿನಗಳಲ್ಲಿ ಇದು 5 ಫ್ಲೋರ್ನ ಕಟ್ಟಡ, 5.5 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ. ಈಗ ಸುಮಾರು 1 ಕೋಟಿ ರೂಪಾಯಿ ಖರ್ಚಲ್ಲಿ ಈ 8 ಕ್ಲಾಸ್ ರೂಮ್ ಆಗಿದೆ. ಇನ್ನು ಮುಂದಿನ ಜೂನ್ ತಿಂಗಳಿಗೆ ಇನ್ನೂ ಒಂದು ಅಂತಸ್ತು ಆಗುವ ಹಾಗೆ ತಾವು ಸಂಪೂರ್ಣ ಸಹಕಾರ ನೀಡಿ ಈ ಚಾರಿಟೇಬಲ್ ಟ್ರಸ್ಟಿಗೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿ, ತಾವು ಕೆಲವರು ನೀಡಿದಂಥ ದಾನಿಗಳ ಹೆಸರನ್ನು ಹೇಳಲಿಕ್ಕೆ ಹೋದರೆ ತುಂಬ ಸಮಯ ಆಗ್ತದೆ. ಹಾಗಾಗಿ ನಾನು ಎಷ್ಟೇ ಹೇಳುವಂಥದ್ದು, ಇಲ್ಲಿ ಸೇರಿದ ಯಾರೇ ಇರಲಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ, ನಮ್ಮ ಊರಿನ ಈ ವಿದ್ಯಾಸಂಸ್ಥೆಯನ್ನು ನಾವು ಇದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಈಗಾಗಲೇ ನಮ್ಮಲ್ಲಿರುವಂಥ ಶಿಕ್ಷಕ ವೃಂದದವರು ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಬಂದು ನಮ್ಮ ಎಲ್ಲ ಶಾಲೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮವಾದ ಒಂದು ಫಲಿತಾಂಶ ಕೂಡ ಬರುವಂಥದ್ದು ಕಂಡಾಗ ಮನಸ್ಸಿಗೆ ಖುಷಿಯಾಗ್ತದೆ. ಅದು ಹಾಗೆಯೇ ಮುಂದುವರಿಸ್ಕೊಂಡು ಹೋಗಿ ನಮ್ಮ ಈ ಒಂದು ಸಂಸ್ಥೆಗೆ ಕೀರ್ತಿ ತರಬೇಕು ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ತಾವು ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮೊಂದಿಗೆ ಸೇರಿ ಕಟ್ಟಡವನ್ನು ಉದ್ಘಾಟನೆ ಮಾಡೋದಕ್ಕಾಗಿ ನಾವು ಉಳ್ಳಾಳ ಜಮಾತ್ ಮತ್ತು ಟ್ರಸ್ಟ್ನ ವತಿಯಿಂದ ನಾನು ತಮಗೆ ಆಭಾರಿಯಾಗಿದ್ದೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಡೆಸಲ್ಪಡುವಂತಹ ಅಜ್ಜದ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ನೂತನ ಕಟ್ಟಡದ ಉದ್ಘಾಟನೆಯ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಸಮಾರಂಭ ಅಧ್ಯಕ್ಷತೆ ವಹಿಸಿ ಈಗ ತಾನೇ ಮಾತಾಡಿದ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರು, ಚಾರಿಟೇಬಲ್ ಅಧ್ಯಕ್ಷರು, ಈ ಎಲ್ಲ ಒಂದು ಕಟ್ಟಡ ಹಾಕಲಿಕ್ಕೆ ಆ ನೇತೃತ್ವ ವಹಿಸಿಕೊಂಡಂಥ ಗೌರವಾದಂಥ ರಶೀದ್ ಅಕ್ಕನವರೇ, ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಗೌರವಾದಂಥ ಮೋಹನ್ ಅಕ್ಕನವರೇ, ಅದೇ ರೀತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂಥ ಮುಸ್ತಫಾ ಅಬ್ದುಲ್ಲಾರವರೇ, ಇಬ್ರಾಹಿಂ ಅಲೇಕರವರೇ, ದರ್ಗಾ ಸಮಿತಿಯ ಪದಾಧಿಕಾರಿ ಆಗಿರುವಂಥ ಫಾರೂಕ್ ಉಲ್ಲಾಲ್ರವರೇ, ಬಾಬಕ್ಕನವರೇ, ಅಲಿಮೋನ್ರವರೇ, ಬಹುಶಃ ನಮ್ಮ ಇಬ್ರಾಹಿಂ ಅಕ್ಕನವರೇ, ಅದೇ
ಅಮ್ಮ ಇದ್ದಾರೆ, ಅದೇ ರೀತಿ ನಮ್ಮ ಹನೀಫ್ರವರೇ, ಖಾದರ್ ಅವರೇ, ಅದೇ ರೀತಿ ನಮ್ಮ ಅಮ್ಮಬ್ಬರವರೇ, ಬಹುಶಃ ನಮ್ಮ ಗೌರವ ಇಲಿಯಾಸ್ ಹಾಕನವರೇ, ಹಸನಬಾಕನವರೇ, ಮೇನಾಜ್ರವರೇ, ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಮುಂಜಾನೆ ಈ ಒಂದು ಸಂಸ್ಥೆಯ ಮುಖ್ಯ ಶಿಕ್ಷಕರೇ, ಎಲ್ಲ ಶಿಕ್ಷಕ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಪ್ರಪ್ರಥಮವಾಗಿ ನಾನು ಅಸ್ದರ್ ಶಿಕ್ಷಣ ಸಂಸ್ಥೆಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರ ಸದಸ್ಯರಿಗೂ ಮತ್ತು ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಶಿಕ್ಷಕರಿಗೂ, ಎಲ್ಲ ಶಿಕ್ಷಕ ವರ್ಗದವರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಸ್ದರ್ ಶಿಕ್ಷಣ ಸಂಸ್ಥೆ ಈಗಾಗಲೂ ಉತ್ತಮವಾದ ಹೆಸರು ಇವತ್ತು ಪಡ್ಕೊಂಡಿದೆ. ಈ ಒಂದು ಉತ್ತಮವಾದ ಹೆಸರಿನ ಮುಖಾಂತರ ಎಲ್ಲ ವಿದ್ಯಾರ್ಥಿನಿಗಳಿಗೆ ಅವರ ಸತ್ಪ್ರಜೆಗೆ ಬೆಳೆಸ್ಕೊಳ್ಳಿ ಒಂದು ಶಿಕ್ಷಣ ಕೊಡುವಂತಹ ನಮ್ಮ ಎಲ್ಲ ಈ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳಿಗೂ ಶಿಕ್ಷಕರಿಗೂ ಸಿಬ್ಬಂದಿ ವರ್ಗನ ಕರ್ತವ್ಯ ಶುಭಾಶಯ ಸಲ್ಲಿಸ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಉತ್ತಮವಾದ ಶಿಕ್ಷಣ ಕೊಡುವಾಗ ವಿದ್ಯಾರ್ಥಿಗಳು ಜಾಸ್ತಿ ಆಗೋದು ಸ್ವಾಭಾವಿಕ. ವಿದ್ಯಾರ್ಥಿ ಜಾಸ್ತಿ ಆದ ತಕ್ಷಣ ಮೂಲಭೂತ ಸೌಕರ್ಯ ಸಮಸ್ಯೆ ಬರೋದಂತೂ ಸ್ವಾಭಾವಿಕ. ಇದನ್ನೆಲ್ಲ ಮನಗೊಂಡು ಅವತ್ತು ಅಧ್ಯಕ್ಷರಾಗಿದ್ದ ರಶೀದ್ ಅಕ್ಕನವರು ಸಮಿತಿಯ ಸರ್ವ ಸದಸ್ಯರು ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಇಲ್ಲಿಗೆ ಎಷ್ಟೇ ವಿದ್ಯಾರ್ಥಿ ಬಂದರೂ ಕೂಡ ಮೂಲಭೂತ ಸೌಕರ್ಯ ಕಡಿಮೆ ಆಗಬಾರ್ದೆಂಬ ದೂರದರ್ಶನ ಇಟ್ಟುಕೊಂಡು ಬಹುಶಃ ಈ ಒಂದು ಕಟ್ಟಡಕ್ಕೆ ಅವತ್ತು ರಾಜ್ಯಪಾಲನ ಕರೆಸಿ ಇವತ್ತು ಶಂಕುಸ್ಥಾಪನೆ ಮಾಡಿ ಮೊದಲ ಹಂತದ ಕೆಲಸವನ್ನು ನಾವು ಇವತ್ತು ಸುಸಂದರ್ಭದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ನನಗೆ ಅತ್ಯಂತ ಸಂತೋಷ. ಶೈಕ್ಷಣಿಕವಾಗಿ ಮಕ್ಕಳಿಗೆ ಅವರ ಶಿಕ್ಷಣ ಸಂಬಂಧ ಮೂಲಭೂತ ವ್ಯವಸ್ಥೆ ಬರ್ತದೆ. ಶಿಕ್ಷಕರಿಗೆ ನೆಮ್ಮದಿಯಿಂದ ಕಲಿಸಲಿಕ್ಕೆ ಒಂದು ವಾತಾವರಣ ಇವತ್ತು ನಿರ್ಮಾಣ ಖಂಡಿತವಾಗಿ ಇವತ್ತು ಆಗ್ತದೆ. ಆಗ ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರ ಅವ್ರಿಗೂ ನಾನು ನೆನಪಿಸಿಕೊಂಡು ಇಲ್ಲಿ ಬಂದು ಕಲಿಯುವಂಥ ಎಲ್ಲ ವಿದ್ಯಾರ್ಥಿನಿಯರು ಅತ್ಯಂತ ಸತ್ಪ್ರಜೆಯಾಗಿ ಅವರ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮುಂದೆ ಬರಲಿ. ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು 2025 2030 ಹೇಗೆ ಜೀವನ ಮಾಡಬೇಕಂತಲ್ಲ, 2050 2060 ಆ ಒಂದು ಸಮಾಜ ಆಗ ಸಮಾಜ ಹೇಗಿರ್ತದೆ ಅದಕ್ಕೆ ಅನುಗುಣವಾಗಿ ಹೇಗೆ ಮಕ್ಕಳು ಇರಬೇಕೆಂಬ ಶಿಕ್ಷಣ ಈ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಬರಲಿ ಅಂತ ಹೇಳಿ ನನ್ನ ಶುಭಾಶಯನ್ನು ಸಲ್ಲಿಸಿ, ಏನೊಂದು ಕನಸನ್ನು ಇಟ್ಟುಕೊಂಡು ದರ್ಗದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿ ಅವತ್ತು ಪ್ರಾರಂಭ ಮಾಡಿ ಆ ಯೋಜನೆ ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗಿಯೂ ಎಲ್ಲರ ಸಹಕಾರ ಮುಖಾಂತರ ಇವರೆಲ್ಲ ಅನುಭವದ ಮುಖಾಂತರ ಹಂತವಾಗಿ ಆ ಪೂರ್ಣಗೊಂಡು ಮಕ್ಕಳಿಗೆ ಮತ್ತು ಶಿಕ್ಷಣ ದೊಡ್ಡ ಒಂದು ಹೆಸರು ಆಗ್ತದೆ ಅಂತ ಹೇಳಿಕೊಳ್ತಾ ವಿಶೇಷವಾಗಿ ಸರ್ವರಿನ ಶುಭಾಶಯ ಸಲ್ಲಿಸಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಮೂಲಕ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಚೆನ್ನಾಗಿ ಮುಂದುವರಿಬೇಕು. ನೀವು ಯಾವ ಅವಶ್ಯಕತೆ ನಮಗೆ ಮಾಡಿಕೊಡ್ತಿದ್ದೀರಿ ಅದು ಖಂಡಿತ ಫುಲ್ಫಿಲ್ ಆಗಬೇಕು. ಅದು ಟೀಚರ್ಸ್ ಮತ್ತು ನನ್ನ ಟೀಚರ್ಸ್ನ ಟಿವಿ ಚಾನಲ್ ಹೇಳಿದ ನಾವು ನಮ್ಮ 100% ಖಂಡಿತ ಕೊಡ್ತೇವೆ. ಸೊ ಟ್ರಸ್ಟ್ನ ಯಾವತ್ತೂ ಸಹಕಾರ ನಮಗೆ ಹೀಗೆ ಇರಲಿ ಅಂತ.